ಪಾಪ ಪುಣ್ಯಗಳಿಲ್ಲ, ಪಾಪಿಯೇ ಇಲ್ಲಿ ಅಪರಾಧಿ, ಪಾಪವೇ ಇಲ್ಲಿ ಅಪರಾಧ, ಅಪರಾಧಿಯ ಅಪರಾಧದ ಕಥಾನಕವೇ ಈ ದಿನದ ಕ್ರೈಮ್ ರಿಪೋರ್ಟ್. ಕಾನೂನು ಸುವ್ಯವಸ್ಥೆ ಅಂದ್ರೆ ಇದೇನಾ? ಒಬ್ಬರಲ್ಲ ಇಬ್ಬರು ಯುವಕರ ಭೀಕರ ಹತ್ಯೆ, ಎಸ್ಸಿ ಎಸ್ಟಿ ಸಮುದಾಯದ ಯುವಕರ ಕಗ್ಗೊಲೆ, ಸತ್ತವರ ಮೇಲೆ ಹೊರಿಸಿದ್ರು ಕಳ್ಳತನದ ಆರೋಪ, ಬದುಕಿದ್ದು ಸತ್ತ ಬೇಜವಾಬ್ದಾರಿಯ ಸಮಾಜ. ಅನ್ಯಾಯಕ್ಕೊಳಗಾದವರೇ ತಪ್ಪಿತಸ್ಥರು. ಸತ್ತವನ ಜಾತಿ ಮುಖ್ಯವಾಗುತ್ತೆ ಹೊರತು ನ್ಯಾಯ ಮುಖ್ಯವಾಗಲ್ಲ ಈ ಸಮಾಜಕ್ಕೆ. ಸ್ವಂತ ಸಮಾಜದ ನಾಯಕರಿಗೆ ಯಾರು ಸತ್ರೇನು, ತಾವು ಮಾತ್ರ ಅಧಿಕಾರದಲ್ಲಿರಬೇಕಷ್ಟೇ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಪೆದ್ದನಹಳ್ಳಿಯ ಗ್ರಾಮದ ಗಿರೀಶ್ ಮತ್ತು ಮಂಚಲದೊರೆ ಗ್ರಾಮದ ಯುವಕ ಗಿರೀಶನ ಆತ್ಮಗಳು ನ್ಯಾಯಕ್ಕಾಗಿ ಕಣ್ಣು ಬಿಟ್ಟುಕೊಂಡು ಕಾಯುತ್ತಿವೆ. ಅದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಪೆದ್ದನಹಳ್ಳಿ ಗ್ರಾಮ. ಗಿರೀಶ್ ಎಂಬ ಒಂದೇ ಹೆಸರಿನ ಇಬ್ಬರು ಸ್ನೇಹಿತರು ನೋಡುವವರ ಕಣ್ಣು ಕುಕ್ಕುವಂತಹ ಆಪ್ತ ಸ್ನೇಹಿತರಾಗಿದ್ರು. ಆ ದಿನ ರಾತ್ರಿ 8 ಗಂಟೆಯವರೆಗೂ ಗಿರೀಶ ಮನೆಯಲ್ಲೇ ಇದ್ದ. ಊಟ ಮಾಡ್ತಾ ಟಿವಿ ನೋಡ್ತಿದ್ದ ಗಿರೀಶನನ್ನು ಲಿಂಗಾಯತ ಸಮುದಾಯಕ್ಕೆ ಸೇರಿದ ನಂದೀಶ್ ಎಂಬಾತ ರಾತ್ರಿ ವೇಳೆ ಕರೆದೊಯ್ದಿದ್ದ. ಇತ್ತ ತಾಯಿ 9 ಗಂಟೆಯವರೆಗೆ ಮಗನಿಗಾಗಿ ಕಾದಿದ್ದಾರೆ. ಯಾವುದೋ ಜಾತ್ರೆಗೂ ಸ್ನೇಹಿತರ ಜೊತೆಗೆ ಮಗ ಹೋಗಿರಬಹುದು. ಆತ ಎಂದಿನಂತೆಯೇ ಬೆಳಗ್ಗೆ ಮರಳಿ ಬರುತ್ತಾನೆ ಅಂತ ಅಂದುಕೊಂಡು ತಾಯಿ ರಾತ್ರಿ ನಿದ್ದೆ ಮಾಡಿದ್ರು. ಆದರೆ ಆ ರಾತ್ರಿ ಬೆಳಗಾಗೋದ್ರೊಳಗೆ ತಾಯಿಗೆ ಕೇಳಬಾರದ ಸುದ್ದಿಯೊಂದು ಕೇಳಿ ಬಂದಿತ್ತು. ಗಿರೀಶ ಮತ್ತು ಆತನ ಸ್ನೇಹಿತ ಗಿರೀಶನನ್ನು ಸೀರಾ ನೆಲ್ಲಿಗೇರಿ ರಸ್ತೆಯ ಎಡಭಾಗದಲ್ಲಿರುವ ಪೆದ್ದನಹಳ್ಳಿ ಗ್ರಾಮದ ಸಮೀಪದ ಮಟ್ಟದ ಗುಂಡಿಯ ನೀರಿನ ಅಂಚಿನಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಎನ್ನುವ ಸುದ್ದಿ ತಿಳಿಯುತ್ತಿದ್ದಂತೆ ತಾಯಿ ಆಘಾತಕ್ಕೊಳಗಾಗಿದ್ರು. ಊಟ ಮಾಡಿ ಅವನು ಅಚ್ಚುಕಟ್ಟಾಗಿ ಟಿವಿ ನೋಡ್ಕೊಂಡು ಮನೆ ಕಂತದ ಮಗನ್ನ ನಂದೀಶ ನನ್ನ ಕರ್ಕೊಂಡೋಗಿರೋದು ದಿಟ. ಆಗ ಹೋದ ಮಗ ಇನ್ನು ಬೆಳಗ್ಗೆ ಎಣ ಬಿದ್ದೈತೆ ಅಂದಾಗ ಹೋಗಿ ನೋಡಿದ್ದೀನಿ ನಾನು 10 ಗಂಟೆ 9 ಗಂಟೆ ತನಕ ಕಾಯ್ಕೊಂಡು ಕುಂತು ಸಾಕಾಗಿ ಬತ್ತಾನೆ ಹೇಳು, ಊರಾಗ ಜಾತ್ರೆ ನಡೀತೈತೆ ಬತ್ತಾನೆ ಹೇಳು, ದಿವಸ ಹೋಗಿ ಬಂದಂಗೆ ಬತ್ತಾನೆ ಹೇಳು ಅಂತ ಹೋಗಿ ಮನೆ ಕಂಡೆ ನಾನು. ಆ ದಿನ ರಾತ್ರಿ ಗಿರೀಶನನ್ನು ಕರೆದುಕೊಂಡು ಹೋಗಿದ್ದ ನಂದೀಶ್ ಮತ್ತು ಇತರರು ಗಿರೀಶ್ ಹಾಗೂ ಗಿರೀಶನನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದರು ಎನ್ನುವುದು ಗಿರೀಶ್ ಕುಟುಂಬದ ಆರೋಪವಾಗಿದೆ. ಆದರೆ ಯಾವ ಕಾರಣಕ್ಕಾಗಿ ಹತ್ಯೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಈವರೆಗೆ ಯಾವುದೇ ಸ್ಪಷ್ಟ ಮಾಹಿತಿಗಳು ಲಭ್ಯವಾಗಿಲ್ಲ. ಕೊಲೆ ಮಾಡಿರೋದೇ ಅಲ್ಲದೆ ಹತ್ಯೆಯ ವಿಚಾರವನ್ನು ದಾರಿ ತಪ್ಪಿಸಲು ಪಿಎಂ ಗಿರೀಶ್ನ ಮೃತದೇಹವನ್ನು ಮಟ್ಟದ ಗುಂಡಿಯ ನೀರಿನ ಅಂಚಿಗೆ ಹಾಕಿದ್ದಾರೆ. ಮಂಚಲದೊರೆಯ ಗಿರೀಶ್ನ ಮೃತದೇಹವನ್ನು ಮಟ್ಟದ ಗುಂಡಿಯಿಂದ 150 ಅಡಿ ದೂರದ ಬಂಡಿ ರಸ್ತೆಯ ಮೇಲೆ ಹಾಕಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು 20 ಮಂದಿ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ವರದಿಯಾಗಿದೆ. ಇಬ್ಬರು ಯುವಕರ ಹತ್ಯೆಗೆ ಸಂಬಂಧಪಟ್ಟಂತೆ ಏಪ್ರಿಲ್ 22ರ ಮಧ್ಯಾಹ್ನ 12:30ಕ್ಕೆ ಎಂಪಿ ಗಿರೀಶನ ಸಹೋದರ ಶ್ರೀಧರ್ ಪಿಎಂ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಈ ದೂರಿನಲ್ಲಿ ನನ್ನ ತಮ್ಮ ಗಿರೀಶ ತಾಯಿಯ ಜೊತೆ ಕೂಲಿ ಕೆಲಸ ಮಾಡಿಕೊಂಡು ವಾಸವಾಗಿದ್ದಾನೆ. ಏಪ್ರಿಲ್ 21ರಂದು ರಾತ್ರಿ 8:30ರಿಂದ 9 ಗಂಟೆಯ ಸಮಯದಲ್ಲಿ ನಮ್ಮ ಗ್ರಾಮದ ನಿವಾಸಿಯಾದ ಲಿಂಗಾಯತ ಸಮುದಾಯದ ಪರಮೇಶಯ್ಯ ಎಂಬವರ ಮಗನಾದ ನಂದೀಶ್ ಮತ್ತು ಇತರರು ಗಿರೀಶ್ನನ್ನು ಮನೆಯಿಂದ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಇದಾದ ಬಳಿಕ ಗಿರೀಶ್ ವಾಪಸ್ ಬಂದಿಲ್ಲ. ನನ್ನ ತಮ್ಮನನ್ನು ಸೀರಾ ನೆಲ್ಲಿಗೇರಿ ರಸ್ತೆಯ ಎಡಭಾಗದಲ್ಲಿರುವ ಪೆದ್ದನಹಳ್ಳಿ ಗ್ರಾಮದ ಸಮೀಪದ ಮಟ್ಟಗುಂಡಿ ನೀರಿನ ಅಂಚಿನ ದಡದಲ್ಲಿ ಗಿರೀಶ್ ಹಾಗೂ ಮತ್ತೋರ್ವ ಯುವಕನನ್ನು ಮಾರಕ ಆಯುಧಗಳಿಂದ ಹೊಡೆದು ಕೊಲೆ ಮಾಡಿದ್ದಾರೆ. ಇವರಿಬ್ಬರನ್ನು ಬೇರೆಲ್ಲೋ ಕೊಂದ ಬಳಿಕ ಪೊಲೀಸರ ದಾರಿ ತಪ್ಪಿಸಲು ಮಟ್ಟದ ಗುಂಡಿ ಮತ್ತು ಬಂಡಿಯ ರಸ್ತೆಯಲ್ಲಿ ತಂದು ಹಾಕಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಎಸ್ಸಿ ಸಮುದಾಯಕ್ಕೆ ಸೇರಿದ ಗಿರೀಶ್ ಎಂಪಿ ಮತ್ತು
ನಾಯಕ ಸಮುದಾಯಕ್ಕೆ ಸೇರಿದ ಗಿರೀಶನನ್ನು ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಲಾಗಿತ್ತು. ಈ ಹತ್ಯೆಯನ್ನು ನೋಡಿದರೆ ಜಾತಿಯ ಕಾರಣಕ್ಕಾಗಿ ನಡೆದ ಹತ್ಯೆ ಎನ್ನುವ ಅನುಮಾನ ಬಾರದಿರಲು ಸಾಧ್ಯವೇ ಇಲ್ಲ. ಆದರೂ ಹತ್ಯೆಗೀಡಾದವರೇ ತಪ್ಪಿತಸ್ಥರುವಂತ ಬಿಂಬಿಸುವ ಮೂಲಕ ಈ ಪ್ರಕರಣವನ್ನು ಬೇರೆಡೆಗೆ ಸೆಳೆಯುವಲ್ಲಿ ಇಲ್ಲಿ ವ್ಯವಸ್ಥಿತವಾದ ಪ್ರಯತ್ನಗಳು ನಡೆಯಿತು. ಪೆದ್ದನಹಳ್ಳಿ ಗಿರೀಶ್ ಮೇಲೆ ಕಳ್ಳತನದ ಆರೋಪ ಹೊರಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರ ತಾಯಿ ಮಾಧ್ಯಮವೊಂದರ ಜೊತೆಗೆ ಮಾತನಾಡುತ್ತಾ, ನನ್ನ ಮಗ ಮಲದ ಗುಂಡಿ ಸ್ವಚ್ಛಗೊಳಿಸುವ ಕೆಲಸ ಮಾಡುತ್ತಿದ್ದ, ಅವನೆಂದಿಗೂ ಕಳ್ಳತನಕ್ಕೆ ಇಳಿದವನಲ್ಲ. ಇವೆಲ್ಲ ಸುಳ್ಳು ಆರೋಪಗಳು. ಇಂತಹ ಕೆಲಸ ಮಾಡುವವರು ಕಳ್ಳತನಕ್ಕೆ ಇಳಿಯುತ್ತಾರೆಯೇ ಎಂದು ನೋವಿನಿಂದಲೇ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಹತ್ಯೆಗೀಡಾದ ಗಿರೀಶ್ ಎಂಪಿಯ ಸಹೋದರ ಶ್ರೀಧರ್ PM ಹೇಳುತ್ತಿರುವಂತೆ ಆ ರಾತ್ರಿ ಗ್ರಾಮದಲ್ಲಿ ಕೊಲ್ಲಾಪುರದಮ್ಮ ಜಾತ್ರೆ ಕೂಡ ನಡೆದಿತ್ತು. ಅದೇ ದಿನ ಈ ಇಬ್ಬರು ಯುವಕರ ಬರ್ಬರ ಹತ್ಯೆಯಾಗಿದೆ. ಹತ್ಯೆ ಸಂಬಂಧ ಸ್ಥಳಕ್ಕೆ ಆಗಮಿಸಿದ ಶ್ವಾನದಳ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ತಿಗಳ ಸಮುದಾಯದ ಕೆಲವರ ಮನೆಗಳ ಬಳಿಗೆ ಹೋಗಿತ್ತು. ಶ್ವಾನದಳ ಯಾರೆಲ್ಲ ಮನೆಯ ಬಳಿಗೆ ಹೋಗಿದೆಯೋ ಆ ಎಲ್ಲ ಮನೆಗಳಿಗೆ ಬೀಗ ಜಡಿಯಲಾಗಿತ್ತು ಎಂದಿದ್ದಾರೆ. ಅಣ್ತಮ್ಮ ಜನಾಂಗ ಇದ್ದು ಯಾವತ್ತೂ ಕೋಮು ಗಲಭೆ ಜಾತಿ ಗಲಭೆ ಆಗಿರಲಿಲ್ಲ ಸರ್, ಆಗಿರಲಿಲ್ಲ. ಅದು ಏನು ದ್ವೇಷ ಏನು ದುರ್ದ್ವೇಷ ಅಂತ ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಯಾಕೆ ಹೊಡೆದಾಕಿದ್ರು ಅಂತ ಗೊತ್ತಿಲ್ಲ ಸರ್. ನಾಯಿ ಅವ್ರ ಮನೆ ಹತ್ರಕ್ಕೆ ಹೋಯ್ತಲ್ಲ, ಅವ್ರ ಮನೇಲಿ ನಾಯಿ ಹೋಯ್ತಾ ಅಷ್ಟು ಮನೆಯಲ್ಲೂ ಬೀಗ ಹಾಕಿತ್ತು ಸರ್. ಅವತ್ತು ಬೀಗ ಹಾಕ್ಕೊಂಡು ಹೋಯ್ದ್ರು ಅವರು, ಇರಲಿಲ್ಲ ಅವ್ರ ಮನೆಯಲ್ಲಿ ಯಾರು ಇರಲಿಲ್ಲ. ನಾಯಿ ಅವ್ರ ಮನೆ ಹತ್ರಕ್ಕೆ ಹೋಗಿತ್ತು. ಬಟ್ ನಾವು ಹಿಂದೆ ಯಾವತ್ತೂ ನಮ್ಮೂರಲ್ಲಿ ಯಾವುದೇ ಜಾತಿ ಗಲಭೆ ಆಗಲಿ ಕೋಮು ಗಲಭೆ ಆಗಲಿ ನಾವು ಕಂಡಂಗೆ ಆಗಿದೆ. ಹತ್ಯೆಗೂ ಮೊದಲು ಈ ಇಬ್ಬರು ಯುವಕರಿಗೂ ಚಿತ್ರಹಿಂಸೆ ಕೂಡ ನೀಡಲಾಗಿತ್ತು. ಹತ್ಯೆಗೀಡಾದ ಪ್ರದೇಶದಲ್ಲಿ ಯುವಕರ ಶರೀರದಿಂದ ಬಿದ್ದ ರಕ್ತ ದಾರಿಯುದ್ದಕ್ಕೂ ಕಂಡು ಬಂದಿದ್ವು. ಯುವಕರಿಗೆ ಹೊಡೆದಿದ್ದ ಮರದ ತುಂಡುಗಳು ಅಲ್ಲಲ್ಲಿ ಪುಡಿ ಪುಡಿಯಾಗಿ ಬಿದ್ದಿದ್ವು. ಯುವಕರಿಗೆ ತೆಂಗಿನ ಗರಿಗೆ ಬೆಂಕಿ ಹಚ್ಚಿ ಯುವಕರನ್ನು ಸುಟ್ಟು ಹಿಂಸಿಸಲಾಗಿರುವ ದೃಶ್ಯ ರಸ್ತೆಯುದ್ದಕ್ಕೂ ಕಂಡು ಬಂದಿತ್ತು. ಯುವಕರನ್ನು ಅತ್ಯಂತ ಕ್ರೂರತನದಿಂದ ಹತ್ಯೆ ಮಾಡಲಾಗಿತ್ತು. ಈ ಪ್ರದೇಶದಲ್ಲಿ ಈವರೆಗೆ ಇಂತಹದೊಂದು ಘಟನೆ ನಡೆದಿರಲಿಲ್ಲ. ಆದರೆ ಈ ಬಾರಿ ಯಾವ ಕಾರಣಕ್ಕೆ ನಡೆದಿದೆ ಎನ್ನುವುದು ಈವರೆಗೂ ತಿಳಿದು ಬಂದಿಲ್ಲ. ಮಾಹಿತಿ ಬರ್ತದೆ ಸೇಯಿಂಗ್ ದಟ್ 2 ಶವಗಳು ಇಲ್ಲಿ ರೋಡು ಹತ್ತಿರ ಪೆದ್ದನಹಳ್ಳಿ ಗ್ರಾಮದಲ್ಲಿ 2 ಶವಗಳು ರೋಡ್ ಪಕ್ಕದಲ್ಲಿ ಬಿದ್ದಿದ್ದಾವೆ ಅಂತ ಬರ್ತವೆ. ಆ ಮಾಹಿತಿ ಮೇರೆಗೆ ಗುಬ್ಬಿ ಸಬ್ ಇನ್ಸ್ಪೆಕ್ಟರ್ DSP ಅವರು, ಅಡಿಷನಲ್ SP ಅವರು ಮತ್ತು ಇವಾಗ ನಾನು ಎಲ್ಲ ನಾವು ಬಂದು ಸ್ಪಾಟ್ ಎಲ್ಲ ವಿಸಿಟ್ ಮಾಡಿ ನೋಡಿದರೆ ಈ ಡೆತ್ ಆಗಿರೋರು ಯಾರಿದ್ದಾರೋ ಅವರು ಪೆದ್ದನಹಳ್ಳಿ ಗಿರೀಶು ಮತ್ತು ಮನ್ಸುದೊರೆ ಗಿರೀಶ್ ಇವರಿಬ್ಬರು ಅದು ಕೂಡ ಡೆತ್ ಆಗಿದೆ. ಅವ್ರನ್ನ ಯಾರೋ ಹೊಡೆದು ಸಾಯಿಸಿದ್ದಾರೆ. ಯಾರು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಇವಾಗ ಈಗ ಇವ್ರದ್ದು ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳ್ಬಿಟ್ಟು ಕೂಡ ಚೆಕ್ ಮಾಡಿದ್ವಿ. ಅವ್ರ ರೆಕಾರ್ಡ್ಸ್ ಚೆಕ್, ಹಿಂದೆ ಕೆಲವು ಕೇಸಸ್ ಇದ್ದಾವೆ ಅವ್ರ ಮೇಲೆ. ಎಕ್ಸಾಕ್ಟ್ಲಿ ಎಷ್ಟು ಕೇಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ಟು ಫೈಂಡ್ ಔಟ್, ಬಟ್ ದೇ ಡೆಫಿನೆಟ್ಲಿ ದೇರ್ ಇನ್ ರೆಕಾರ್ಡ್ಸ್ ಬೋತ್. ಪೆದ್ದನಹಳ್ಳಿಯಲ್ಲಿ ಇಬ್ಬರು ಯುವಕರ ಕೊಲೆಯ ಬಳಿಕ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಸಮುದಾಯಗಳ ನಡುವೆ ಅನುಮಾನ ಆತಂಕಗಳು ಮೂಡಿದ್ದವು. ಇಬ್ಬರು SC/ST ಸಮುದಾಯದ ಯುವಕರು ಸತ್ತು ಮಲಗಿದ್ದರು. ಅತ್ತ ಕೆಲವು ಸಂಘಟನೆಗಳು ಬಿಟ್ಟರೆ ಯಾವ ಜನಪ್ರತಿನಿಧಿಗಳು ಕೂಡ ಇತ್ತ ಸುಳಿಯಲಿಲ್ಲ. ಅಷ್ಟೇ ಏಕೆ, ದಲಿತ CM ರೇಸ್ನಲ್ಲಿರುವ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಕೊಲೆ ನಡೆದು ಹಲವು ದಿನಗಳಾದ ಬಳಿಕ ಈ ಘಟನೆಯ ಕುರಿತು ಹೇಳಿಕೆ ನೀಡುತ್ತಾರೆ. ವಿರೋಧ ಪಕ್ಷದಲ್ಲಿರುವ ಕಾಂಗ್ರೆಸ್ನಿಂದ ಯಾವುದೇ ಪ್ರತಿಭಟನೆಗಳು ಕೂಡ ನಡೆಯುವುದಿಲ್ಲ. ಕೆಲವು ನಾಯಕರು ಸಂತ್ರಸ್ತ ಯುವಕರ ಮನೆಗೆ ಕಾಟಾಚಾರಕ್ಕೆ ಭೇಟಿ ನೀಡುತ್ತಾರೆ. ಆದರೆ ಈ ಘಟನೆಯನ್ನು ಗಂಭೀರವಾಗಿ ಅವರು ಖಂಡಿಸಲು ಯಾರು ಕೂಡ ಮುಂದೆ ಬಾರದಿರುವುದು ಅಚ್ಚರಿಗೆ ಕಾರಣವಾಗಿತ್ತು. ದಲಿತ ಯುವಕರ ಬರ್ಬರ ಹತ್ಯೆಯಾದರೂ ಯಾವ ನಾಯಕರು ಗ್ರಾಮಕ್ಕೆ ಭೇಟಿ ನೀಡಿಲ್ಲ ಎನ್ನುವ ಆಕ್ರೋಶಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕ ರಾಜೇಂದ್ರ ರಾಜಣ್ಣ ಅವರು ಪೆದ್ದನಹಳ್ಳಿಯ ಗಿರೀಶ್ MP ಅವರ ಮನೆಗೆ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು ಇಂತಹ ದೌರ್ಜನ್ಯಗಳಿಗೆ ಕೊನೆ ಎಂದು ಅಂತ ಪ್ರಶ್ನಿಸಿದ್ರು. ಆದರೆ ಇದು ಎಲ್ಲಿಗೆ ಕೊನೆ ಆಗುತ್ತೆ? ಏನು ದಲಿತರ ಮೇಲೆ ಆಗ್ತಾ ಇರುವಂಥ ಅತ್ಯಾಚಾರಗಳು
ಹಲ್ಲೆಗಳು ದೌರ್ಜನ್ಯಗಳು ಯಾವತ್ತೂ ಕೊನೆ ಆಗಿದೆ. ಯಾಕಂದರೆ ಭಾಳ ಜನ ಹೇಳ್ತೀವಿ ಯಾರು ಬಂದು ನೋಡಿಲ್ಲ, ನಾವು ಬರೀ ಸಂಘಟನೆಗಳು ಬಂದು ಬೆಂಬಲವನ್ನು ಸೂಚಿಸ್ತಾ ಇರುವಂಥದ್ದು ಮತ್ತು ಧೈರ್ಯವನ್ನು ಕೊಡ್ತಾರೆ. ಯಾಕಂದರೆ ಯಾರು ಅವರು ಬಂದು ಪಕ್ಕದವ್ರು ಯಾರು ಬಂದು ಮಾತಾಡ್ಸೋಕೆ ಎದುರ್ತಾ ಇದ್ದಾರೆ. ಆ ಥರ ಇಲ್ಲಿ ಒಂದು ಭಯದ ವಾತಾವರಣನ ಸೃಷ್ಟಿ ಆಗಿರೋದು. ಹುಡುಗರು ಯಾವುದೇ ರೀತಿ ಕೆಲಸ ಮಾಡಲಿ, ಹುಡುಗರು ಅವರ ಕಸಬು ಯಾವ ರೀತಿ ಆದರೂ ಇರ್ಬೋದು, ಅದೇ ಕೊಲೆ ಮಾಡುವಂಥದ್ದು ಒಂದು ಕೆಲಸ ಆಗಿರುವಂಥದ್ದು. ಈ ರಾಜ್ಯ ಸರ್ಕಾರ ಯಾವ ರೀತಿ ದಲಿತರನ್ನ ರಕ್ಷಣೆ ಮಾಡ್ತಾ ಇದೆ ಅಂತದನ್ನ ನಾವು ಯೋಚನೆ ಮಾಡಬೇಕು. ಘಟನೆಯ ಬಗ್ಗೆ ಮಾತನಾಡಿ, ಈ ಘಟನೆಯೊಂದು ಪೂರ್ವಯೋಜಿತ ಕೊಲೆಯಾಗಿದೆ. ಮನೆಯಿಂದ ಕರೆದುಕೊಂಡು ಹೋಗಿ ಇಬ್ಬರನ್ನು ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಇಷ್ಟೆಲ್ಲ ಆದರೂ ತಾಲೂಕಿನ ತಹಶೀಲ್ದಾರ್ ಸ್ಥಳಕ್ಕೆ ಬಂದಿಲ್ಲ, ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಬಂದಿಲ್ಲ, ಸಮಾಜ ಕಲ್ಯಾಣ ಅಧಿಕಾರಿಗಳು ಬಂದಿಲ್ಲ. ಸಂತ್ರಸ್ತರಿಗೆ ಧೈರ್ಯ ಹೇಳುವಂತಹ ಕೆಲಸವಾಗಿಲ್ಲ. ಇದು ಜಾತಿ ಆಧಾರಿತವಾದ ಕೊಲೆ. ಬೇರೆ ಜಾತಿಯವರನ್ನಾಗಿದ್ದರೆ ಇಷ್ಟೊಂದು ನಿರ್ದಯೆಯಿಂದ ಕೊಲೆ ಮಾಡ್ತಿರ್ಲಿಲ್ಲ. ಈ ದಲಿತರನ್ನು ಕತ್ತರಿಸಿ ಬಿಸಾಕಿದ್ರೆ ಇವರೇನು ಮಾಡುತ್ತಾರೆ ಅನ್ನೋವಂತಹ ಭಯ ಇಲ್ಲದಂತಹ ಕುಕೃತ್ಯ ಇದು ಎಂದು ಹೇಳಿದ್ರು. ರಾತ್ರಿಯಲ್ಲಿ ನಂದೀಶ್ ಎನ್ನುವ ಯುವಕ ಒಬ್ಬ ಹುಡುಗ ಬಂದು ಈ ಗಿರೀಶ್ನನ್ನು ಕರ್ಕೊಂಡು ಹೋದ್ಮೇಲೆ ಶುಕ್ರವಾರ ಬೆಳಿಗ್ಗೆ ಯಾವುದೋ ಒಂದು ಕಟ್ಟೆ ಹತ್ತಿರ ಅವನನ್ನು ನೋಡಿದಾಗ ಅವನನ್ನು ಕಾಲು ಮತ್ತು ಎಲ್ಲ ದೇಹದ ಅಂಗಾಂಗಗಳನ್ನೆಲ್ಲ ತುಂಡು ತುಂಡಾಗಿ ಕತ್ತರಿಸಿ ಅವನನ್ನು ಅಲ್ಲಿ ಎಸೆಯಲಾಗಿದೆ. ಜೊತೆಗೆ ಅವನ ಮೈ ಮೇಲೆ ಕಟ್ಟಿಗೆಗಳನ್ನ ಹಾಕಿ ಬೆಂಕಿ ಹಾಕಿ ಸುಟ್ಟಿದ್ರು ಅಂತ ಅನ್ನೋ ವಿಚಾರವನ್ನು ನಾನು ತಿಳ್ಕೊಂಡಿದ್ದೀನಿ. ಇದು ಒಂದು ಪೂರ್ವ ಯೋಜಿತವಾದಂಥ ಕೊಲೆ ಅಂತ ನಾನಾದರೂ ಭಾವಿಸ್ತೇನೆ. ಯಾಕೆಂದರೆ ಕರ್ಕೊಂಡು ಹೋಗಿ ಅವನನ್ನು ಸಾಯಿಸಬೇಕಾದ್ರೆ ಅದು ಯೋಚನೆ ಮಾಡಲೇಬೇಕು ಅಂತ ಮಾಡಿರುವಂಥ ಕೊಲೆ. ತಾಲೂಕಿನ ತಹಶೀಲ್ದಾರರು ಬಂದಿಲ್ಲ, ಮತ್ತು ಜನಪ್ರತಿನಿಧಿಗಳು ಆಯ್ಕೆಯಾಗಿರುವಂಥ MLA ಇರ್ಬೋದು, MP ಇರ್ಬೋದು, ಅವರು ಬಂದಿಲ್ಲ, ಮತ್ತು ಸಮಾಜ ಕಲ್ಯಾಣ ಅಧಿಕಾರಿ ಬಂದಿಲ್ಲ. ಯಾರೂ ಕೂಡ ಈ ತಹವರೆಗೂ ಈ ಕಾಲೋನಿಯನ್ನು ಭೇಟಿ ಮಾಡಿ ಸಂತ್ರಸ್ತರಿಗೆ ಒಂದು ಧೈರ್ಯ ಹೇಳಿಲ್ಲ, ಸಾಂತ್ವನ ಹೇಳಿಲ್ಲ. ಇದು ಮಹಾ ಖಂಡನೀಯ. ಇದು ಜಾತಿ ಆಧಾರಿತವಾದಂಥ ಕೊಲೆ. ಅಷ್ಟು ಬೇಗ ಬೇರೆಯವ್ರನ್ನಾಗಿದ್ದರೆ ಬೇರೆ ಜನಾಂಗದವ್ರನ್ನಾಗಿದ್ದರೆ ಇಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ನಿರ್ದಯಿಯಾಗಿ ಕೊಲೆ ಮಾಡ್ತಿರ್ಲಿಲ್ಲ. ಗಲಾಟೆ ಮಾಡ್ಕೊಳ್ಳೋದು ಏನೋ ಒಂದು ನಡೀತಿತ್ತೇನೋ. ಆದರೆ ಈ ಕೊಲೆ ನೋಡಿದ್ರೆ ಈ ದಲಿತರು ಏನು ಮಾಡ್ಬೋದು, ನಾವು ಇವನು ಕತ್ತರಿಸಿ ಬಿಸಾಕೋಣ ಅನ್ನುವಂಥ ಒಂದು ಉದಾಸೀನ ಮತ್ತು ಭಯ ಇಲ್ಲದೆ ಇರುವಂಥ ಕೆಲಸವನ್ನು ಇವರು ಕುಕೃತ್ಯವನ್ನು ಮಾಡಿ ಕೊಲೆ ಮಾಡಿದ್ದಾರೆ. ಇತ್ತ MP ಗಿರೀಶನ ಹತ್ಯೆಯ ಬಗ್ಗೆ ದಲಿತ ಸಂಘಟನೆಗಳು ಒಗ್ಗಟ್ಟು ಪ್ರದರ್ಶಿಸಿವೆ. ಕೆಲವೇ ಸಂಖ್ಯೆಯ ರಾಜಕೀಯ ನೇತಾರರು ಬಂದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಆದರೆ ನಾಯಕ ಸಮುದಾಯದ ಯುವಕ ಗಿರೀಶನ ಹತ್ಯೆ ನಡೆದರೂ ಸ್ವಂತ ಸಮುದಾಯದವರೇ ಗಿರೀಶನ ಪರವಾಗಿ ನಿಲ್ಲಲಿಲ್ಲ. ಗಿರೀಶನ ಹತ್ಯೆಯನ್ನು ಖಂಡಿಸಿ ಮಾತನಾಡಲೇ ಇಲ್ಲ. ಇಲ್ಲಿ ನಾಯಕ ಸಮುದಾಯದ ಸುಮಾರು 100 ಮನೆಗಳಿವೆ. ಆದರೂ ಗಿರೀಶನ ಹತ್ಯೆಯನ್ನು ಪ್ರಶ್ನಿಸುವ ಧೈರ್ಯವನ್ನು ಒಬ್ರು ತಂದುಕೊಳ್ಳಿಲ್ಲ ಎನ್ನುವುದೇ ದುರಂತ. ಹತ್ಯೆಗೀಡಾದ ನಾಯಕ ಸಮುದಾಯದ ಗಿರೀಶನ ಸಾವನ್ನು ಪ್ರಶ್ನಿಸುವವರೇ ಇಲ್ಲವಾಗಿದೆ. ಕನಿಷ್ಠ ನಾಯಕ ಸಮುದಾಯ ಸಂಘಟನೆಗಳು ಕೂಡ ಗಿರೀಶನ ಕುಟುಂಬಕ್ಕೆ ನೈತಿಕ ಆತ್ಮಸ್ಥೈರ್ಯ ಮೂಡಿಸಲು ಕೂಡ ಮುಂದಾಗಿಲ್ಲ. ನಾಯಕ ಸಮುದಾಯದ ನಾಯಕರು ದೊಡ್ಡ ದೊಡ್ಡ ರಾಜಕೀಯ ಪಕ್ಷದಲ್ಲಿದ್ದರೂ ಇಂತಹದೊಂದು ಅಮಾನವೀಯ ಕೃತ್ಯವನ್ನು ಯಾರೂ ಖಂಡಿಸಲಿಲ್ಲ. ಕನಿಷ್ಠ ಪಕ್ಷ ಪತ್ರಿಕಾ ಹೇಳಿಕೆಯನ್ನು ಕೂಡ ಯಾವುದೇ ನಾಯಕರು ನೀಡಿಲ್ಲ ಎನ್ನುವುದೇ ಅಚ್ಚರಿಯಾಗಿದೆ. ನಮ್ಮ ಸಮುದಾಯದವರು ಯಾರು ಕೂಡ ನಮ್ಮನ್ನು ಬೆಂಬಲಿಸಲಿಲ್ಲ. ಎಲ್ಲರೂ ಓಟು ಕೇಳಲು ಬರುತ್ತಾರೆ, ಆದರೆ ನಮ್ಮ ಪರವಾಗಿ ಯಾರೂ ಮಾತನಾಡುತ್ತಿಲ್ಲ. SC ಸಮುದಾಯದ ಯುವಕನಿಗೆ ಸಿಕ್ಕಿದ ಬೆಂಬಲ ನಮಗೆ ಒಂದಿಷ್ಟು ಸಿಗಲಿಲ್ಲ ಎಂದು ನಾಯಕ ಸಮುದಾಯದ ಗಿರೀಶ್ನ ಕುಟುಂಬಸ್ಥರು ನೋವು ತೋಡಿಕೊಂಡಿದ್ದಾರೆ. ಅಲ್ಲ ಸರ್, ನಮ್ಮ ನಾಯಕ ಸಮುದಾಯಕ್ಕೆ ಎಲ್ಲಿ ಸರ್ ನ್ಯಾಯ ಸಿಕ್ಕಿದೆ? ಎಲ್ಲಿದೆ ಸರ್ ನ್ಯಾಯ? ಇಷ್ಟು ಜನ ನಮ್ಮೂರಲ್ಲಿ ಓಟ್ ಕೇಳಕ್ಕೆ ಬರ್ತಾರಲ್ಲ ಸರ್. ಈಗ 100 ಮನೆ ನಮ್ಮ ನಾಯಕ ಸಮುದಾಯದಲ್ಲಿ ಮಂಚಲ್ದರಲ್ಲಿ 100 ಮನೆ ಇದ್ದಾವೆ ಸರ್. 100 ಮನೆ ಜನಾಂಗದಲ್ಲೂ ಎಲ್ಲ ಬಂದು ಎಲ್ಲ ವಿಚಾರಿಸ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಹೋಗ್ತಾರೆ. ಓಟ್ ಕೇಳಕ್ಕೆ ಬರ್ತಾರೆ ಸರ್. ಎಲ್ಲಿ ಸರ್ ನಮ್ಮ ಜನಾಂಗದವ್ರು ಇರೋದು? ಎಲ್ಲಿ ಸರ್?
ಸಮುದಾಯದವರು, ನಮ್ಮ ಸಮುದಾಯ ನಾಯಕ ಸಮುದಾಯದವರು ಎಲ್ಲವರೇ ಸರ್. ಬರ್ಬರೆ ಹತ್ಯೆ ಸರ್, ಬರ್ಬರೆ ನಾಯಕ ಜನಾಂಗದ ಯುವಕನ ಈ ರೀತಿ ನನ್ನ ತಮ್ಮನಾದ ಗಿರೀಶನ್ನ ಈ ರೀತಿ ಬರ್ಬರ ಹತ್ಯೆ ಈ ಕ್ರೂರಿಯಾಗಿ ಹತ್ಯೆ ಮಾಡಿದಾರಲ್ಲ ಸರ್. SC ಹುಡುಗ ST ಹುಡುಗ ಅಂತ SC ಇರೋ ಒಗ್ಗಟ್ಟು ಯಾಕೆ ಸರ್ ನಮ್ಮ STಲಿ ನಮಗೆ ಕೊಡ್ತಾ ಇಲ್ಲ? ಎಲ್ಲಿದ್ದೀರಿ ಸರ್ ನೀವೆಲ್ಲರೂ? ಎಷ್ಟೇ ಜನಾಂಗದವ್ರು ಎಲ್ಲಿದ್ದೀರಿ ಸರ್? ಆದ್ರೆ ನಮ್ಮ ಜನಾಂಗದಲ್ಲಿ ಯಾವ ಈ ನಮ್ಗಾಗಿರೋ ಅನ್ಯಾಯ ಇನ್ನೊಂದು ಮನೆಯಲ್ಲಿ, ನಮ್ಮ ನಾಯಕ ಸಮುದಾಯದಲ್ಲಿ ಇನ್ನೊಂದು ಮನೆ ಒಂದು ಹುಡುಗ ಈ ರೀತಿ ಯಾವ ಮನೇಲೂ ಈ ರೀತಿಲಿ ಸಾವು ಆಗ್ಬಾರ್ದು. ಇದೇ ನಮ್ಮನೆ ಹುಡುಗನೇ ಲಾಸ್ಟ್ ಆಗ್ಲಿ ಅಂತ ನಾವು ಕೇಳ್ಕೊಂತೀವಿ ಸರ್. SC ಆಗ್ಲಿ ST ಆಗ್ಲಿ ಎಲ್ಲರ ಪ್ರಾಣಕ್ಕೂ ಬೆಲೆ ಇದೆ. ದಲಿತರನ್ನ ಏನು ಮಾಡಿದರೂ ಕೇಳುವವರೇ ಇಲ್ಲ ಎನ್ನುವ ಭಾವನೆ ಮೇಲ್ಜಾತಿಯವರಲ್ಲಿ ಸೃಷ್ಟಿಯಾಗಿದೆ. ಅದು ವಾಸ್ತವ ಕೂಡ ಹೌದು. SC ಹಾಗೂ ST ಸಮುದಾಯದ ಯುವಕರಿಬ್ಬರ ಹತ್ಯೆ ಆದರೂ ಇದನ್ನು ಹೇಳುವವರು ಕೇಳುವವರು ಇಲ್ಲವಾಗಿದೆ. ಇಂತಹ ಸಂದರ್ಭದಲ್ಲಿ SC ST ಸಮುದಾಯಗಳು ಪರಸ್ಪರ ಕೈ ಜೋಡಿಸಿ ನ್ಯಾಯಕ್ಕಾಗಿ ಹೋರಾಟ ನಡೆಸಿದ್ದರೆ ಇಂದು ಆ ನೊಂದ ಕುಟುಂಬಸ್ಥರಿಗೆ ನ್ಯಾಯವಾದರೂ ದೊರಕುತ್ತಿತ್ತು. ಆದರೆ ಇವರ ನಡುವೆ ಅದ್ಯಾವ ಗೋಡೆ ಇದೆಯೋ ತಿಳಿದಿಲ್ಲ. ಸರ್ಕಾರ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು. ಇಂತಹ ದುಷ್ಕೃತ್ಯಗಳನ್ನ ಮೊಳಕೆಯಲ್ಲಿ ಚಿವುಟಿ ಹಾಕಬೇಕಿದೆ. ಮಾತ್ರವಲ್ಲ, ಸಾಮಾಜಿಕ ಸಮಾನತೆ ಮೂಡಿಸಲು SC ST ಸಮುದಾಯಗಳನ್ನ ಮೇಲೆತ್ತುವ ಕೆಲಸ ಸರ್ಕಾರದಿಂದ ಆಗಬೇಕಿದೆ. ಈ ಕೃತ್ಯವನ್ನು ನಡೆಸಿರುವ ಮನುಷ್ಯ ರೂಪದ ಪ್ರಾಣಿಗಳಿಗೆ ಮರಣದಂಡನೆ ಶಿಕ್ಷೆ ನೀಡಲೇಬೇಕು. ಆಗಲೇ ಇಂತಹ ಘಟನೆಗಳಿಗೆ ಅಂತ್ಯ ಹಾಡಲು ಸಾಧ್ಯ ಎನ್ನುವ ಅಭಿಪ್ರಾಯಗಳು ಕೇಳಿಬಂದಿದೆ. ಗುಬ್ಬಿಯಲ್ಲಿ ನಡೆದಿರುವ ಘಟನೆಯ ಬಗ್ಗೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಮಾಜಿ CM ಕುಮಾರಸ್ವಾಮಿ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ನಾನು ಈ ಘಟನೆಯ ಬಗ್ಗೆ SP ಅವರಿಂದ ಮಾಹಿತಿ ಪಡೆದೆ. SP ಅವರು ಸ್ಥಳಕ್ಕೆ ಹೋಗಿದ್ದಾರೆ, DC ಅವರು ಸ್ಥಳಕ್ಕೆ ಹೋಗಿದ್ದಾರೆ. ಆ ಇಬ್ಬರು ಮರ್ಡರ್ ಆಗಿರುವ ವ್ಯಕ್ತಿಗಳ ಮೇಲೆ ಹಲವಾರು ಕೇಸ್ಗಳಿವೆ. ಅವರು ನಿರಂತರವಾಗಿ ರೈತರ ಹೊಲದಲ್ಲಿದ್ದ ಬೋರ್ವೆಲ್ಗಳ ಮೋಟಾರ್ಗಳನ್ನು ಕಳ್ಳತನ ಮಾಡುವಂಥವರು, ರೈತರು ಬೆಳೆದ ಅಡಿಕೆಗಳನ್ನು ಕಳ್ಳತನ ಮಾಡುವುದು, ಹೀಗೆ ಹಲವಾರು ಬಾರಿ ಸಮಸ್ಯೆ ಉಂಟು ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಯಾರೋ ಆಕ್ರೋಶಕ್ಕೊಳಗಾಗಿ ಇಂತಹದೊಂದು ಘಟನೆಯಾಗಿದೆ. ಇದು ಯಾವುದೋ ಜಾತಿ ವರ್ಗ ಸಂಘರ್ಷ ಅಲ್ಲ. ಇಲ್ಲಿ ಆಗ್ತಿದ್ದ ಸಮಸ್ಯೆಯಿಂದಾಗಿ ಕೆಲವರು ಆಕ್ರೋಶದಲ್ಲಿ ಇಂತಹ ಘಟನೆ ಆಗಿದೆ ಅಂತ SP ಹೇಳಿದ್ದಾರೆ ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ. SP ಅವರಿಂದ ಮಾಹಿತಿ ಪಡೆದೆ. SP ಅವರು ಸ್ಥಳಕ್ಕೆ ಹೋಗಿದ್ದಾರೆ, DC ಅವರು ಸ್ಥಳಕ್ಕೆ ಹೋಗಿದ್ದಾರೆ. SP ಅವರು ನನಗೆ ಕೊಟ್ಟಂಥ ಮಾಹಿತಿ, ಆ ಇಬ್ಬರು ಮರಣರಾಗಿರ್ತಕ್ಕಂಥದ್ದೇನಿದೆ ಅವರ ಮೇಲೆ ಹಲವಾರು ಕೇಸ್ಗಳಿವೆ. ಅವರು ನಿರಂತರವಾಗಿ ರೈತರ ಹೊಲದಲ್ಲಿದ್ದಂಥ ಬೋರ್ವೆಲ್ಗಳ ಮೋಟರ್ಗಳನ್ನು ಕಳ್ತನ ಮಾಡ್ತಕ್ಕಂಥದ್ದು, ರೈತರು ಬೆಳೆದಂಥ ಅಡಿಕೆ ಬೆಳೆಯನ್ನು ಕಳ್ತನ ಮಾಡ್ತಾ ಇದ್ದಂಥದ್ದು, ಹೀಗೆ ಹಲವಾರು ರೀತಿ ನಿರಂತರವಾಗಿ ಆ ಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಉಂಟು ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಯಾರೋ ಆಕ್ರೋಶಕ್ಕೊಳಗಾಗಿ ಇಂಥ ಒಂದು ಘಟನೆ ಆಗಿದೆ ಅಂತಕ್ಕಂಥದ್ದನ್ನು SP ಅವರು ನನ್ನ ಗಮನಕ್ಕೆ ತಂದರು. ಈ ಹಾಲೆ ಇಬ್ಬರನ್ನ ಅರೆಸ್ಟು ಮಾಡಿದ್ದೇವೆ ಸರ್. ಅಷ್ಟೆಲ್ಲ ಆದರೂ ನಾವು ಅರೆಸ್ಟ್ ಮಾಡಿದ್ದೇವೆ. ಇದರಲ್ಲಿ ಆ ರೀತಿ ಯಾವುದೋ ಸಂಘರ್ಷ, ಒಂದು ಜಾತಿ ಕೋಮು ಸಂಘರ್ಷ ಅಲ್ಲ. ಇಲ್ಲಿ ನಡೀತಾ ಉದ್ದೇಶಪೂರ್ವಕವಾಗೂ ಆಗಿಲ್ಲ. ಇಲ್ಲಿ ನಿರಂತರವಾಗಿ ಆದಂಥ ಕೆಲವು ಬೆಳವಣಿಗೆಯಿಂದ ಕೆಲವರು ಆಕ್ರೋಶದಲ್ಲಿ ಇವತ್ತು ಅಂಥ ಒಂದು ಘಟನೆಗೆ ಕಾರಣ ಆಗಿದೆ. ಅದಕ್ಕಿಬ್ಬರನ್ನ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ರಾತ್ರಿ ವೇಳೆ ಯಾರದ್ದೋ ಹೊಲದಲ್ಲಿದ್ದ ಪಂಪ್ ಸೆಟ್ ಕಳ್ಳತನವಾದರೆ ಅದಕ್ಕೆ ಈ ಯುವಕರು ಕಾರಣ ಎಂದು ಯಾವ ಆಧಾರದಲ್ಲಿ ಹೇಳುತ್ತಿದ್ದಾರೋ ಗೊತ್ತಿಲ್ಲ. ಹಾಗೂ ಒಂದು ವೇಳೆ ಯುವಕರು ಕಳ್ಳತನ ಮಾಡಿದ್ರು ಎಂದು ಹೇಳುವುದೇ ಆದರೂ ಕಳ್ಳತನ ಮಾಡಿದವರನ್ನು ಹತ್ಯೆ ಮಾಡುವಂತಹ ಕಾನೂನು ನಮ್ಮ ದೇಶದಲ್ಲಿದೆ. ಇಂತಹ ಪ್ರಶ್ನೆಗಳನ್ನು ಮಾಜಿ CM ಆಗಿದ್ದು ಕಾನೂನಿನ ಅರಿವಿರುವ ಕುಮಾರಸ್ವಾಮಿ ಅವರು SP ಅವರಿಗೆ ಯಾಕೆ ಕೇಳಲಿಲ್ಲ ಅನ್ನೋದೇ ಅಚ್ಚರಿಗೆ ಕಾರಣವಾಗಿದೆ. ಇವನು ಕಳ್ತನ ಮಾಡ್ತಿದ್ದ ಅದಕ್ಕೆ ಕೊಂದವ್ರೆ ಅಂತ ಹೇಳ್ತಾರಲ್ಲ. ಆದರೆ ಇವರು ಈ ದೇಶದಲ್ಲಿ ರಾಜ್ಯದಲ್ಲಿ ಗಣಿಗಳು ಎಲ್ಲ ಈ ದೇಶ ಸಂಪತ್ತು ಸಾವಿರಾರು ಕೋಟಿ ಲೂಟಿ ಹೊಡೆದು ತಿಂದವ್ರೆ, ತೆಗೆಯವ್ರೆ. ಅವ್ರನ್ನ ಯಾರು ಕೊಂದೇ ಇಲ್ಲ. ಆದರೆ ಏನು ಮಾಡಿದ ಅಮಾಯಕನ್ನ ಈ ಕೇಸನ್ನು ಮುಚ್ಚೋಕ್ಕೋಸ್ಕರ ರಾಜಕಾರಣಿಗಳು ಮತ್ತು ಮೀಡಿಯಾದವರು ಸೇರಿ ಈ ಥರ ಕುತಂತ್ರ ಮಾಡ್ತಿರೋದು ನಾವು ದಲಿತ ಸಂಘರ್ಷ ಸಮಿತಿ ಖಂಡಿಸುತ್ತೆ ಅಂತ ಹೇಳ್ತೀವಿ.
ಗುಬ್ಬಿ ತಾಲೂಕಿನಲ್ಲಿ ನಡೆದಿರುವ ಈ ಘಟನೆಯನ್ನು ಸಾಮಾನ್ಯವಾಗಿ ಪರಿಗಣಿಸುವಂತಿಲ್ಲ. ಕೃತ್ಯ ನಡೆಸಿರುವವರ ಹಿಂದೆ ದೊಡ್ಡವರು ರಕ್ಷಣೆಗೆ ನಿಂತಿದ್ದಾರೆ ಎನ್ನುವ ಅನುಮಾನದ ಮಾತುಗಳು ಕೂಡ ಕೇಳಿ ಬಂದಿವೆ. ಹೀಗಾಗಿ ಈ ಘಟನೆಯನ್ನು ಸಿಐಡಿ ತನಿಖೆಗೆ ಒಪ್ಪಿಸಬೇಕು ಎನ್ನುವ ಒತ್ತಾಯಗಳು ಕೂಡ ಕೇಳಿ ಬಂದಿದೆ. ಇಂತಹ ಹೀನ ಕೃತ್ಯಗಳು ಇದೇ ಕೊನೆಯದ್ದಾಗಲಿ. ಪ್ರತಿಯೊಬ್ಬರು ನಿರಾತಂಕದಿಂದ ಬದುಕುವಂತಹ ವಾತಾವರಣ ನಿರ್ಮಾಣವಾಗಬೇಕು ಎನ್ನುವುದೇ ನಮ್ಮ ತುಮಕೂರು ಮಾಧ್ಯಮದ ಸದಾಶಯ. ಗುಬ್ಬಿ ತಾಲೂಕಿನಲ್ಲಿ ಕೊಲೆಗಳು ಹಲ್ಲೆಗಳು ಮಾಮೂಲಿ ಅನ್ನುವಂತಾಗಿದೆ. 2 ವರ್ಷಗಳ ಹಿಂದೆ ಗುಬ್ಬಿ ಪಟ್ಟಣದಲ್ಲಿ ಅಭಿಷೇಕ್ ಎಂಬ ಮಾದಿಗ ಹುಡುಗನನ್ನ ಬೆತ್ತಲೆ ಮಾಡಿ ಕೂಡಿ ಹಾಕಿ ಹಿಂಸಿಸಲಾಗಿತ್ತು. ಕೆಲ ತಿಂಗಳ ಹಿಂದೆ ಹೂವಿನ ಕಟ್ಟೆಯ ನಾಯಕ ಹುಡುಗನನ್ನ ಜೀವಂತವಾಗಿ ಸುಟ್ಟು ಹಾಕಿದ್ದರು. ವಿಪರ್ಯಾಸ ಅಂದ್ರೆ ಇದು ಕೇಸೇ ಆಗಲಿಲ್ಲ. ಹಾಗೆಯೇ ಶಿವರಾತ್ರಿ ಹಬ್ಬದ ಬೆಳಿಗ್ಗೆ ಕಲ್ಲೂರಿನ ಭೈರಪ್ಪ ಎಂಬ ಹುಡುಗನ ಕೊಲೆ ಇದೇ ಪೆದ್ದನಹಳ್ಳಿಯಲ್ಲಿ ನಡೆದು ಹೋಗುತ್ತದೆ. ಈತ ಅನಾಥನಾಗಿರುವುದರಿಂದ ಕೇಸ್ ಕೂಡ ಅನಾಥವಾಯಿತು. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಹಾಗೂ ಬಹಳಷ್ಟು ಹಿಂದಿನಿಂದಲೂ ಎಸ್ಸಿ ಹಾಗೂ ಎಸ್ಟಿಗಳ ಕೊಲೆಗಳು ನಡೆದಿವೆ. ಪಾವಗಡ ತಾಲೂಕಿನ ಟಿಎನ್ ಪೇಟೆಯ ದಲಿತ ಯುವಕ ನಾಗೇಂದ್ರನನ್ನ ರಾತ್ರಿ ವೇಳೆ ಊಟ ಮಾಡುವಾಗ ಕೆಲವರು ಕರೆದೊಯ್ದಿದ್ದರು. ಆದರೆ ಈವರೆಗೆ ಆತ ಮರಳಿ ಬಂದಿಲ್ಲ. ಈ ಬಗ್ಗೆ ಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಹೈಕೋರ್ಟ್ಗೆ ಹಾಕಿದ್ದರೂ ಇದುವರೆಗೆ ನಾಗೇಂದ್ರನನ್ನ ಪತ್ತೆ ಮಾಡಲು ಸಾಧ್ಯವಾಗಲಿಲ್ಲ. ತುರುವೇಕೆರೆ ತಾಲೂಕಿನ ಮೇಗಲಹೊಳಗೇರಿ ಹಳ್ಳಿ ದಲಿತರನ್ನ ಸುಮಾರು 25 ವರ್ಷಗಳ ಹಿಂದೆ ದೌರ್ಜನ್ಯ ಮಾಡಿ ಅವರ ಹೊಲ ಗದ್ದೆಗಳನ್ನ ನಾಶ ಮಾಡಿ ಊರು ಬಿಡಿಸಲಾಗಿತ್ತು. ಇವರು ಇಂದಿಗೂ ಊರಿಗೆ ಮರಳುವಂತಿಲ್ಲ. ತುಮಕೂರು ತಾಲೂಕು ಬೀರ್ನಕಲ್ಲು ಕಾಂತನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಹೀಗೆ 10 ಹಲವು ದೌರ್ಜನ್ಯದ ಕಥೆಗಳಿವೆ ಅಂತ ಇಲ್ಲಿನ ಸಂಘಟನೆಗಳು ಹೇಳುತ್ತಿವೆ. ದಲಿತರ ಮೇಲಿನ ದೌರ್ಜನ್ಯಗಳಿಗೆ ಕೊನೆ ಎಂದು ಅನ್ನೋದೇ ಇದೀಗ ಯಕ್ಷ ಪ್ರಶ್ನೆಯಾಗಿದೆ. ಏನೇ ಇರಲಿ ವೀಕ್ಷಕರೇ, ನಿಮ್ಮನ್ನ ಮನರಂಜಿಸುವುದು ಈ ಕ್ರೈಮ್ ಸ್ಟೋರಿಯ ಕೆಲಸವಲ್ಲ. ಅಪರಾಧ ನಡೆಯದಂತೆ ಸಮಾಜವನ್ನು ಎಚ್ಚರಿಸುವುದೇ ನಮ್ಮ ಕೆಲಸ. ಮುಂದಿನ ಬಾರಿ ಮತ್ತೊಂದು ಕ್ರೈಮ್ ಸ್ಟೋರಿಯೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ಸದಾ ಎಚ್ಚರಿಕೆಯಿಂದಿರಿ.